ಸ್ಮಾರ್ಟ್ಫೋನ್ ಅನ್ನು ಹಿಡಿದುಕೊಂಡು ಗುಡ್ಡದ ಮೇಲೆ ಸಣ್ಣ ಜೋಪಡಿಯಲ್ಲಿ ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದ ಈ ವಿದ್ಯಾರ್ಥಿನಿಯ ಕೈಯಲ್ಲಿ ಇದೀಗ ಲ್ಯಾಪ್ಟಾಪ್ ಇದೆ. ಜೋಪಡಿಯ ಟೇಬಲ್ ಮೇಲೆ ಬ್ಯಾಟರಿ ಇರ್ತಾ ಇದ್ದ ಸ್ಥಳದಲ್ಲಿ ಇದೀಗ ಹೊಸದೊಂದು UPS ಪ್ರತ್ಯಕ್ಷವಾಗಿದೆ. ಆಗೊಮ್ಮೆ ಈಗೊಮ್ಮೆ ಬರುವಂತಹ ಇಂಟರ್ನೆಟ್ ಅನ್ನೇ ನಂಬಿಕೊಂಡು ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದ ಈ ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ ವೈಫೈ ಸೌಲಭ್ಯ ಕೂಡ ಸಿಕ್ಕಿದೆ. ಅರೆ ಏನಪ್ಪ ಇಷ್ಟೊಂದು ಬದಲಾವಣೆ ಅಂತ ಕೇಳ್ತಾ ಇದ್ದೀರಾ? ಆ ಪ್ರಶ್ನೆ ನಿಮ್ಮಲ್ಲಿ ಇದ್ರೆ ಈ ಸ್ಟೋರಿಯನ್ನ ನೀವೊಮ್ಮೆ ನೋಡಲೇಬೇಕು. ಎಸ್, ಆನ್ಲೈನ್ ತರಗತಿಗಾಗಿ ಈ ವಿದ್ಯಾರ್ಥಿಗಳು ಪಡ್ತಾ ಇರುವ ಕಷ್ಟಗಳನ್ನ ಕಣ್ಣಾರೆ ನೋಡಿದವರು ಕಣ್ಣೀರಾಗಿದ್ದಾರೆ. ತೀವ್ರ ಬಡತನದಲ್ಲೂ ಮಕ್ಕಳ ಶಿಕ್ಷಣಕ್ಕೆ ನೀರೆರೆದು ಪೋಷಿಸ್ತಾ ಇರುವ ವಿದ್ಯಾರ್ಥಿಗಳ ಪೋಷಕರ ಕಷ್ಟಗಳನ್ನ ಅರಿತ ಅದೆಷ್ಟೋ ಮಂದಿ ಮರುಗಿದ್ದಾರೆ. ಕೊನೆಗೂ ಈ ಬಡ ಪೋಷಕರ ಕೈ ಹಿಡಿದವರು ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿಯವರು. ಇಂಟರ್ನೆಟ್ ಸಮಸ್ಯೆಯಿಂದಾಗಿ ಮನೆ ಸಮೀಪದ ಗುಡ್ಡದ ಮೇಲೆ ಜೋಪಡಿಯನ್ನ ನಿರ್ಮಿಸಿಕೊಂಡು ಸ್ಮಾರ್ಟ್ಫೋನ್ನಲ್ಲಿ ಅತ್ಯಂತ ಕಷ್ಟಕರವಾಗಿ ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಳ್ತಾ ಇದ್ದ ಗೋಳಿಗೆರೆಯ ಈ ಪ್ರತಿಭಾವಂತ ವಿದ್ಯಾರ್ಥಿನಿಗೆ ಇನ್ಫೋಸಿಸ್ ಫೌಂಡೇಶನ್ ಸಹಾಯ ಹಸ್ತ ಚಾಚಿದೆ. ಆನ್ಲೈನ್ ತರಗತಿಗಾಗಿ ವಿದ್ಯಾರ್ಥಿನಿ ಭೂಮಿಕಾ ಪೋಷಕರು ಪಡ್ತಾ ಇರುವ ಕಷ್ಟಗಳನ್ನ ಮನಗಂಡ ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿಯವರು ವಿದ್ಯಾರ್ಥಿನಿ ಭೂಮಿಕಾಳ ಆನ್ಲೈನ್ ಕಲಿಕೆಗೆ ಸಹಾಯವಾಗುವ ನಿಟ್ಟಿನಲ್ಲಿ ಲ್ಯಾಪ್ಟಾಪ್, UPS ಮತ್ತು 1 ವರ್ಷಗಳ ಇಂಟರ್ನೆಟ್ ರೀಚಾರ್ಜ್ ಉಳ್ಳ ವೈಫೈ ಡಾಂಗಲ್ ಅನ್ನ ಉಡುಪಿ ಪ್ರತಿನಿಧಿ ಯಶವಂತ್ ಮೂಲಕ ಗೋಳಿಗೆರೆಯ ಮನೆಯಲ್ಲಿ ವಿದ್ಯಾರ್ಥಿನಿಗೆ ಹಸ್ತಾಂತರಿಸಿದ್ದಾರೆ. ಬೈಂದೂರು ತಾಲೂಕು ಇಡೂರು ಕುഞ്ഞാಡಿ ಗ್ರಾಮದ ಗೋಳಿಕೆರೆ ಗೋಪಾಲಗೌಡ ಮತ್ತು ಗೀತಾ ಮಕ್ಕಳಾದ ನವೋದಯ ಶಾಲೆ 10ನೇ ತರಗತಿ ವಿದ್ಯಾರ್ಥಿನಿ ಭೂಮಿಕಾ ಹಾಗೂ 9ನೇ ತರಗತಿ ವಿದ್ಯಾರ್ಥಿ ಭರತ್ ಪ್ರತಿಭಾವಂತ ವಿದ್ಯಾರ್ಥಿಗಳು. ಮನೆ ಪರಿಸರದಲ್ಲಿ ಸೂಕ್ತ ನೆಟ್ವರ್ಕ್ ಸಿಗದೆ ಬೆಟ್ಟದ ಮೇಲೆ ಸಣ್ಣದೊಂದು ಚಪ್ಪರ ಮಾಡಿ ಅದರೊಳಗೆ ಆನ್ಲೈನ್ ತರಗತಿಗಳನ್ನು ಕೇಳ್ತಾ ಇದ್ರು. ತಮ್ಮ 2 ಮಕ್ಕಳಿಗೆ ಸ್ಮಾರ್ಟ್ಫೋನ್ ಕೊಡಿಸಲು ತಂದೆ ಗೋಪಾಲಗೌಡ 50,000 ರೂಪಾಯಿ ಸಾಲ ಮಾಡಿ ತಮ್ಮಿಬ್ಬರು ಮಕ್ಕಳ ಆನ್ಲೈನ್ ಶಿಕ್ಷಣಕ್ಕೆ ದಾರಿ ಮಾಡಿಕೊಟ್ಟಿದ್ರು. ಅತ್ಯಂತ ಕುಗ್ರಾಮದ ವಿದ್ಯಾರ್ಥಿಗಳಿಗೆ ಸಮರ್ಪಕವಾದ ನೆಟ್ವರ್ಕ್ ಸಿಗದೆ ಸೂಕ್ತ ಸಮಯಕ್ಕೆ ನಡೆಯುವ ಆನ್ಲೈನ್ ತರಗತಿಗಳಿಗೆ ಪಾಲ್ಗೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳು ದಿಕ್ಕು ತೋಚದೆ ಕೈಕಟ್ಟಿ ಕುಳಿತರೆ ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮಾತ್ರ ತಮ್ಮ ಪೋಷಕರ ಸಹಕಾರದಿಂದ ದಿನನಿತ್ಯ ಭಾರಿ ಹರಸಾಹಸ ಪಟ್ಟು ಆನ್ಲೈನ್ ತರಗತಿಗಾಗಿ ಬೆಟ್ಟ ಹತ್ತಿ ತೆಂಗಿನ ಮಡಿಲುಗೂಡಲ್ಲಿ ಕೂತು ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ 2 ವಿದ್ಯಾರ್ಥಿಗಳು ಆನ್ಲೈನ್ ಪಾಠಕ್ಕಾಗಿ ಪಡ್ತಾ ಇರುವ ಪಾಡು ಹಾಗೂ ತೀವ್ರ ಬಡತನದಲ್ಲಿಯೂ ಹೆತ್ತವರು ತಮ್ಮಿಬ್ಬರು ಮಕ್ಕಳ ಆನ್ಲೈನ್ ತರಗತಿಗೆ ಪ್ರೋತ್ಸಾಹ ನೀಡುತ್ತಿರುವ ಬಗ್ಗೆ V4 ವಾಹಿನಿ ವಿಶೇಷ ವರದಿಯನ್ನು ಪ್ರಕಟಿಸಿ ಗಮನ ಸೆಳೆದಿತ್ತು. ಇದೀಗ ಈ ಮಕ್ಕಳ ಶಿಕ್ಷಣಕ್ಕೆ ಬೆನ್ನೆಲುಬಾಗಿ ಇನ್ಫೋಸಿಸ್ ಸಂಸ್ಥೆ ಲ್ಯಾಪ್ಟಾಪ್ ನೀಡಿ ಪೋಷಕರಿಗೆ ಒಂದಷ್ಟು ಹೊರೆಯನ್ನ ಕಡಿಮೆ ಮಾಡಿದೆ. ಇನ್ಫೋಸಿಸ್ ಕಂಪ್ನಿಯವರು ಸುಧಾಮೂರ್ತಿ ಮೇಡಮ್ ಅವರು ನಮಗೆ ಒಂದು HP ಲ್ಯಾಪ್ಟಾಪ್ ಮತ್ತು ಒಂದು ಏರ್ಟೆಲ್ ವೈಫೈ ಡೋಂಗಲ್ ಕೊಟ್ಟರು, ಮತ್ತು ಇದು ಒಂದು UPS ಕೂಡ ಕೊಟ್ಟಿದ್ರು. ಇದರಿಂದ ನಮ್ಗೆ ತುಂಬ ಯೂಸ್ ಆಯಿತು. ಅಂದರೆ ನಮ್ಗೆ ಕರೆಂಟ್ ಇಲ್ಲದೇ ಇದ್ದರೆ ನಾವು UPSನ ನಾವು ಚಾರ್ಜ್ ಅಂತೂ ಮಾಡ್ಕೊತೀವಿ. ನೆಟ್ವರ್ಕ್ಗೋಸ್ಕರ ನಮಗೆ ವೈಫೈ ಡೋಂಗಲ್ ಸಿಕ್ತು. ಲ್ಯಾಪ್ಟಾಪಿಂದ ನಮ್ಗೆ ಮುಂದೆ ಕೂಡ ಲ್ಯಾಪ್ಟಾಪ್ ತುಂಬ ಯೂಸ್ ಆಗುತ್ತೆ. ಈಗಿನ ಕಾಲದಲ್ಲಿ ಲ್ಯಾಪ್ಟಾಪ್ ಎಲ್ಲ ಇಲ್ಲದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ತನಕ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾನು. ಇನ್ಫೋಸಿಸ್ ಕಂಪನಿಯವರಿಗೂ ಅಷ್ಟೇ, ಸುಧಾಮೂರ್ತಿ ಮೇಡಮ್ಗೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಇಡೂರು ಕುഞ്ഞാಡಿ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಗಂಭೀರವಾಗಿದ್ದು ಸಾಕಷ್ಟು ವಿದ್ಯಾರ್ಥಿಗಳು ಇಂಟರ್ನೆಟ್ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ. ಭೂಮಿಕಾ ಮನೆ ಮೇಲಿನ ಗುಡ್ಡದಲ್ಲಿ ಸ್ವಲ್ಪ ಮಟ್ಟಿಗೆ ಖಾಸಗಿ ಕಂಪನಿಯ ನೆಟ್ವರ್ಕ್ ಸಿಗ್ತಾ ಇದ್ದು ಸದ್ಯ ರೀಚಾರ್ಜ್ ಉಳ್ಳ ಇಂಟರ್ನೆಟ್ ಡಾಂಗಲ್ ಅನ್ನ ಇನ್ಫೋಸಿಸ್ ಸಂಸ್ಥೆ ನೀಡಿದೆ. ಇನ್ನು ಆಗಾಗ ಕಣ್ಣಾಮುಚ್ಚಲೆ ಆಟವಾಡುವ ಇಂಟರ್ನೆಟ್ ಅನ್ನ ಸರಿಪಡಿಸುವಂತೆ ಖಾಸಗಿ ನೆಟ್ವರ್ಕ್ ಅಧಿಕಾರಿಗಳನ್ನ ಸಂಪರ್ಕಿಸುವ ಭರವಸೆಯನ್ನ ಇನ್ಫೋಸಿಸ್ನ ಯಶವಂತ್ ನೀಡಿದ್ದಾರೆ. ಒಟ್ಟಿನಲ್ಲಿ ಅಕ್ಕತಮ್ಮನ ಆನ್ಲೈನ್ ಕಲಿಕೆಗೆ ಏನೂ ತೊಂದರೆಯಾಗಬಾರದು ಎಂಬ ಸದುದ್ದೇಶದಿಂದ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ಹಸ್ತಾಂತರ ಮಾಡಿರುವ ಲ್ಯಾಪ್ಟಾಪ್, UPS ಹಾಗೂ ವೈಫೈಯನ್ನ ವಿದ್ಯಾರ್ಥಿಗಳು ಚೆನ್ನಾಗಿ ಬಳಸಿಕೊಳ್ತಾ ಇದ್ದಾರೆ. ಇಂಥ ಸಮಸ್ಯೆಗಳು ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ತುಂಬ ಇವೆ. ಈ ಸಂಬಂಧಿತವಾಗಿ ಭರತ ಮತ್ತು ಭೂಮಿಕಾ ಈ 2 ವಿದ್ಯಾರ್ಥಿಗಳಿಗೆ ಬಹಳ ಉಪಯೋಗ ಆಗಿದೆ.
ಈ ವಿದ್ಯಾರ್ಥಿಗಳಲ್ಲದೆ ಇನ್ನೂ ಅನೇಕರು ಇಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಈ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಅವರಿಗೆ ಸಂಬಂಧಪಟ್ಟಂತೆ ಅನುಕೂಲ ಮಾಡಿಕೊಡ್ಬೋದು ಅಂತೇಳಿ ನನ್ನ ಅನಿಸಿಕೆ ಆಗಿದೆ. ಇಂಟರ್ನೆಟ್ ಸಮಸ್ಯೆಯೊಂದು ಬಿಟ್ರೆ ಈ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಇದೀಗ ಏನೂ ಅಡ್ಡಿಯಿಲ್ಲ. ಈ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ದಾರಿಯಾದ ಇನ್ಫೋಸಿಸ್ ಸಂಸ್ಥೆಗೆ ವಿ4 ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.